ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ನಾಡು ಕೇರಳದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಸಿಂಗಾರಿ ಮೇಳ ಚೆಂಡೆ ಇದೀಗ ಕೇರಳದ ಗಡಿಯನ್ನ ದಾಟಿ ಕರಾವಳಿ ಕರ್ನಾಟಕದಲ್ಲಿ ಕೂಡ ಮೂಡಿ ಮಾಡ್ತಾ ಇದೆ. ಚೆಂಡೆಯ ನಾದ ಕೇಳ್ತಾ ಇದ್ರೆ ಕಿವಿ ನವಿರೇಳುತ್ತೆ. ನಮಗೆ ಅರಿವಿಲ್ಲದ ಹಾಗೆ ಕೈಕಾಲುಗಳು ಕುಣಿಯೋದಿಕ್ಕೆ ಪ್ರಾರಂಭಿಸುತ್ತೆ. ಚೆಂಡೆ ವಾದಕನ ಕೈ ಚಳಕ ಪ್ರತಿಯೊಬ್ಬರನ್ನ ಕೂಡ ಮೋಡಿ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ನಾವು ಕೂಡ ಇವತ್ತು ಚೆಂಡೆ ಮೇಳದ ಮೂಲಕ ಪ್ರಸಿದ್ಧಿಯನ್ನ ಪಡೆದಿರುವಂತಹ ತಂಡವನ್ನ ನಿಮ್ಮ ಮುಂದೆ ಪರಿಚಯಿಸುವುದಕ್ಕಾಗಿ ನಿಂತಿರುವಂಥದ್ದು. ನಮ್ಮ ಪುತ್ತೂರಿನ ಬೆಟ್ಟಂಪಾಡಿಯ ಶ್ರೀ ರಾಮನಗರದ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಇರುವಂತಹ ಮಣಿಕಂಠ ಸಿಂಗಾರಿ ಮೇಳ 7 ವರ್ಷಗಳಿಂದ ಪ್ರದರ್ಶನವನ್ನ ನೀಡಿಕೊಂಡು ಬಂದಿದೆ. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಬೆಟ್ಟಂಪಾಡಿಯ ರಾಮನಗರದಲ್ಲಿರುವಂತಹ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮಗಳು ವಿಭಿನ್ನವಾಗಿ ನಡೆದುಕೊಂಡು ಬಂದಿದೆ. 7 ವರ್ಷಗಳಿಂದ ಕೂಡ ಮಣಿಕಂಠ ಸಿಂಗಾರಿ ಮೇಳ ಇಲ್ಲಿ ಚೆಂಡೆ ಪ್ರದರ್ಶನವನ್ನ ನೀಡಿಕೊಂಡು ಬಂದಿದೆ. ಈ ವರ್ಷ ಕೂಡ ವಿನೂತನವಾಗಿ ಚೆಂಡೆ ನಾದ ಮೇಳೈಸಲಿಕ್ಕೆ ಇರುವಂಥದ್ದು. ಹಾಗಾಗಿ ಈ ತಂಡದ ಪರಿಶ್ರಮ ಹೇಗಿದೆ, 7 ವರ್ಷಗಳ ಜರ್ನಿ ಅಂತ ಹೇಳಿದ್ರೆ ಅದು ಹೇಗಿತ್ತು, ತಂಡದಲ್ಲಿ ಯಾರೆಲ್ಲ ಇದ್ದಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ವಾದನಕ್ಕೆ ಸುಂದರವಾಗಿರುವಂತಹ ಚಿತ್ರಣವನ್ನ ಕೊಟ್ಟು ಜನಮಾನಸವನ್ನ ತನ್ನತ್ತ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಮಣಿಕಂಠ ಸಿಂಗಾರಿ ಮೇಳದ ಚೆಂಡೆ ಮಾಂತ್ರಿಕರು ನಮ್ಮ ಜೊತೆಗಿದ್ದಾರೆ. ಈ ಒಂದು ತಂಡದ ರೂವಾರಿಗಳಿದ್ದಾರೆ. ಚೇತನ್ ಅವರು ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಇವತ್ತು ಪ್ರತಿಯೊಬ್ಬರು ಕೂಡ ರೆಡಿ ಆಗಿದ್ದಾರೆ. ಚೆಂಡೆ ಮೇಳ ವಿಜೃಂಭಿಸಬೇಕು, ಮೇಳೈಸಬೇಕು ಅನ್ನೋ ಉದ್ದೇಶದಿಂದಾಗಿ ನಿಮ್ಮ ತಯಾರಿಗಳು ಹೇಗಿದೆ? ಎಲ್ಲರಿಗೂ ನಮಸ್ತೆ. ನಮ್ಮ ತಂಡ ಶ್ರೀ ಮಣಿಕಂಠ ಸಿಂಗಾರಿ ಮೇಳ ನಾವು 2019ರಲ್ಲಿ ಪ್ರಾರಂಭ ಮಾಡಿದೆವು. ಇವಾಗ ಪ್ರಾರಂಭದಲ್ಲಿ ಒಂದು 10 ಜನ ಇದ್ವಿ. ಇವಾಗ ಒಂದು 52 ತಂಡದಲ್ಲಿದ್ದೇವೆ. ಮತ್ತು ಏನಾದರೂ ಒಂದು ಕಾರ್ಯಕ್ರಮ ಮಾಡುವ ಅಂತ ಇದ್ವಿ. ಇವಾಗ 7ನೇ ವರ್ಷ ಪಾದಾರ್ಪಣೆ ಇವಾಗ. ಹಾಗೆ ಏನಾದರೂ ಕಾರ್ಯಕ್ರಮ ಮಾಡುವ ಅಂತ ಇದ್ವಿ. ಆವಾಗ ಈ ಟೈಮ್ ಬಂತು. ಅಯ್ಯಪ್ಪನ ಅನುಗ್ರಹದಿಂದ ಜನವರಿ 14ಕ್ಕೆ ಮಕರ ಸಂಕ್ರಮಣ ಉತ್ಸವ ಕಾರ್ಯಕ್ರಮ ಮಾಡುವ ಅಂತ ಇತ್ತು. ಹಾಗೆ ಸಿಂಗಾರಿ ಮೇಳ ತಂಡವನ್ನು ಪ್ರಾರಂಭ ಮಾಡಬೇಕು ಅನ್ನೋವಂಥ ಉದ್ದೇಶ ಏನು? ಪ್ರಾರಂಭದಲ್ಲಿ ಇವಾಗ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ ಪ್ರಾರಂಭ. ಇವಾಗ 28ನೇ ವರ್ಷದ ವಾರ್ಷಿಕೋತ್ಸವ ಮೊನ್ನೆ ನಡೆಯಿತು. ಡಿಸೆಂಬರ್ 21ಕ್ಕೆ ನಡೆಯಿತು. ಪ್ರಾರಂಭದಲ್ಲಿ ಕೇರಳದಿಂದ ಬರ್ತಿದ್ರು, 10 ಜನ ಬರ್ತಿದ್ರು. ಅಂದರೆ ಮೆರವಣಿಗೆ ಇರ್ತಿತ್ತು. ಬೆಟ್ಟಮಡಿ ಮಾಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಇತ್ತು. ಇಲ್ಲಿ ತನಕ ಅಯ್ಯಪ್ಪ ಮಂದಿರ ತನಕ ಮೆರವಣಿಗೆ ಇತ್ತು. ಆವಾಗ 10 ಜನ ಬರ್ತಿದ್ರು. ಆವಾಗ ನಾವು ಕೇಳಿದ್ದೆ ನಮಗೆ ಕಲಿಸ್ಬೋದಾ ಅಂತ. ಹಾಗೆ ಪ್ರಾರಂಭದಲ್ಲಿ 10 ಜನ ಕೂಡಿ ಅವಾಗ ಎಲ್ಲರೂ ಒಪ್ಪಿಗೆ ಕೊಟ್ಟರು. ಹಾಗೆ ನಾವು 2 ವರ್ಷ ತರಬೇತಿ ನೀಡಿ ಸಕ್ಸಸ್ ಆದ್ವಿ. ಗುರುಗಳು ಮನುಪನಿಕ್ಕರ್ ಕೇರಳದವರು. ಪ್ರಾರಂಭದಲ್ಲಿ 10 ಜನ ಇದ್ರಿ ಅಂತ, ಇವಾಗ್ಲೂ ಇದ್ದಾರಾ 10 ಜನ? ಹೇಗೆ? ಇವಾಗಲೂ ಇದ್ದಾರೆ 10 ಜನ. ಇವಾಗ 52 ಇದ್ದೇವೆ. 52 ಜನ ಇದ್ದೀರಾ. ತುಂಬಾ ಜನ ಮಿಸ್ ಆಗಿದ್ದಾರೆ ಇವತ್ತು. ಇಲ್ಲಿರೋರನ್ನ ಪರಿಚಯ ಮಾಡಿ ಕೊಡ್ಬೋದಾ? ಹೆಸರು ಹೇಳ್ಬೋದಾ ಅಲ್ಲಿಂದ? ಅವರು ದೈವಿಕ ಅಂತ, ಮತ್ತೆ ಸಿದಾನಂದ್ ಇದ್ದಾರೆ, ಮತ್ತೆ ವಿಶ್ವನಾಥ್, ಮತ್ತೆ ಪುನೀತ್, ಇವರು ಶ್ರೇಯಸ್, ಮತ್ತೆ ಅಜಿತ್, ಮತ್ತೆ ಹರ್ಷಿತ್, ಮತ್ತೆ ಅಕ್ಷಯ್, ಮತ್ತೆ ಅಂಕಿತ್, ಮತ್ತೆ ವೈಭವ್, ಮತ್ತೆ ಭುವನೇಶ್, ಮತ್ತೆ ಮುರಳಿ, ಮತ್ತೆ ಯತಿನ್, ಮತ್ತೆ ಚಿರಂತ್, ಮತ್ತೆ ನಿಶಾಂತ್ ಇದ್ದಾರೆ. ಮತ್ತೆ ನಾವೊಂದು ಚಿನ್ನರ ತಂಡ ಅಂತ ಇದ್ವಿ. ಮೊನ್ನೆ ತಾನೇ ವಾರ್ಷಿಕೋತ್ಸವದ ರಂಗಪ್ರವೇಶ ಮಾಡಿದ್ವಿ. ಅವರೊಂದು 7 ಜನ ಇದ್ದಾರೆ ತಂಡದಲ್ಲಿ. ಅವ್ರದ್ದು ಕೂಡ ನಾವು ರಂಗಪ್ರವೇಶ ಮಾಡಿದ್ವಿ. ಅದೊಂದು ತಂಡ ಇದೆ. ಎಲ್ಲರೂ ಸ್ಥಳೀಯರೇ. ಮಣಿಕಂಠ ಸಿಂಗಾರಿ ಮೇಳ ತಂಡವನ್ನ ಕಟ್ಟಿ ತುಂಬಾ ಕಡೆಗಳಲ್ಲಿ ಪ್ರದರ್ಶನವನ್ನ ನೀಡಿರ್ಬೋದು. ಟೋಟಲ್ ಆಗಿ ಎಷ್ಟು ಕಡೆ ಪ್ರದರ್ಶನ? 3,500ಕ್ಕೂ ಮಿಕ್ಕಿ ಪ್ರದರ್ಶನ ನೀಡಿದ್ದೇವೆ. ಹೌದು. ದೂರದ ಊರುಗಳಲ್ಲಿ ಕೊಟ್ಟದ್ದು? ದೂರದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಒಡಿಸ್ಸಾದಲ್ಲೆಲ್ಲ ಕೊಟ್ಟಿದ್ದೇವೆ. ಎಲ್ಲರನ್ನ ಕರ್ಕೊಂಡು ಹೋಗಿದ್ದೀರಾ? ಎಲ್ಲರ 15 ಜನ. ಹಾಗೆ ಅಲ್ಲಿಯರು ಎಷ್ಟು ಹೇಳ್ತಾರೆ ಅಷ್ಟು ಜನ ಹಾಗೆ ಹೋಗುದು. 15 ಜನ ಹೋಗುದು. ಯಾರೆಲ್ಲ ಫ್ರೀ ಇರ್ತಾರೆ ಹಾಗೆ ನೋಡಿ ನಾವು ಹೋಗುದು. ಅಲ್ಲಿಯ ರೆಸ್ಪಾನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಹಾಗೆ ನೀಡಿನ ಪ್ರದರ್ಶನ ನೀಡಿ ನಮಗೆ ನೆಕ್ಸ್ಟ್ ಆಫರ್ ಬರ್ತಿತ್ತು. ಹಾಗೆ ತುಂಬಾ ಆಫರ್ ಬರ್ತಾ ಇದೆ. ಬಿಸಿ ಇದ್ದೀರಾ ಹಾಗಾದ್ರೆ ಈಗ? ಇದ್ದೇವೆ. ಓಕೆ ಸರ್. ತುಂಬಾ ಸಹಕಾರವನ್ನ ಕೊಟ್ಟವರು ಅಂತ ಹೇಳಿದ್ರೆ ಯಾರು ಅಂತ ಊರಿನ? ನಮಗೆ ಶ್ರೀವತ್ಸ ಇದ್ದಾರೆ, ಮಿತ್ತಡ್ಕದವರು. ಪ್ರಾರಂಭದಲ್ಲಿ ಚಕ್ರ ಸಂಸ್ಥಾನದಲ್ಲಿ ನಮಗೆ ನೀಡಿದ್ರು. ಅದು ನಿರಂತರ ಸಂಕ್ರಾಂತಿ ಹೊತ್ತು ನಿರಂತರ ನಮಗೆ ಸೇವೆ ನೀಡುವ ಅವಕಾಶ ನೀಡಿದ್ದಾರೆ ಅವರು, ಶ್ರೀವತ್ಸ ಅವರು.
ಒಂದು ಸಿಂಗಾರಿ ಮೇಳವನ್ನ ಕಟ್ಟಿ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಖರ್ಚುಗಳು ತುಂಬಾನೇ ಇರುತ್ತೆ. ಎಷ್ಟು ಖರ್ಚುಗಳು ಬೀಳುತ್ತೆ? ಒಂದು ಪ್ರಾರಂಭದಲ್ಲಿ ಒಂದು 2.5 ಲಕ್ಷ ಹಾಗೆ ಬೇಕು. ಮತ್ತು ಒಂದು ಕಾರ್ಯಕ್ರಮ ಆಗುವಾಗ ಹೇಗೆ ಕಂಟಿನ್ಯೂ ಆಗ್ತದೆ ಹಾಗೆ ಖರ್ಚು ವೆಚ್ಚ. ಚೆಂಡೆ ಅಂತ ಹೇಳಿದಾಗ ನೀವೇ ಇದು ಮಾಡೋದಾ ಇಲ್ಲ ಅವರವರದ್ದ ಚೆಂಡೆಯನ್ನು ಅವರೇ ಪರ್ಚೇಸ್ ಮಾಡಿ ಇದು ಮಾಡೋದಾ? ಇಲ್ಲ, ನಾವು ತಂಡದವರಂತ ಇಲ್ಲಿ ಜೊತೆಗೆ ಇದ್ದೇವೆ. ಅಂದರೆ ಅವರ ನಿಮ್ಮ ಚೆಂಡೆ ಅವರ ಚೆಂಡೆ ಅಂತ ಹಾಗೆ ಇಲ್ಲ, ನಾವು ಗ್ರೂಪ್ ಆಗಿ ಇದ್ದೇವೆ. ಟೀಮ್ ಇದೆ ಅಂತ ಇದ್ದೇವೆ. ಹಾಗೆ ಅವ್ರದ್ದು ಸಿಂಗಲ್ ಅಂತ ಇಲ್ಲ, ಟೀಮ್ ಇದೆ ಎಲ್ಲ. ಇವಾಗ ಚೆಂಡೆ ನುಡಿಸುವಂಥ ಸಂದರ್ಭದಲ್ಲಿ ಮದ್ಯಪಾನ ಇದೆಲ್ಲ ತ್ಯಜಿಸಬೇಕು ಅನ್ನುವಂತಹ ನಿಯಮಗಳು ಏನಾದರೂ ಇದೆಯಾ? ಅಂದರೆ ದೇವರದ ಸೇವೆ ಮಾಡುವಾಗ ಹಾಗೆ ತ್ಯಜಿಸ್ತೇವೆ, ಹಾಗೆಂತ ಮಾಡೋದಿಲ್ಲ ಹಾಗೆ. ಓಕೆ ಸರ್, ನಿಮ್ಮ ಟೀಮಿನ ಯುವಕರ ಸಾಥ್ ಹೇಗಿದೆ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನೀವು ಮುಂದೆ ನಿಂತರೆ ಅವರು ನಿಮ್ಮ ಹಿಂದೆ ನಿಂತು ನಿಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರಲ್ಲ, ಹಾಗೆ ಅವ್ರ ಬಗ್ಗೆ ಅಂದರೆ ನಾನು ಹೇಳಿದ ಪ್ರಾರಂಭದಲ್ಲಿ ಹೇಳಿದಾಗೆ 10 ಜನ ಇದ್ದರು, ಮತ್ತು 52 ಆದರು, ಮತ್ತೆ ಕೂಡ ಜಾಯ್ನ್ ಆಗ್ತೇನೆ ಅಂತ ಹೇಳಿದರೆ ಅದೇ ಒಂದು ಸಪೋರ್ಟ್. ಯಾಕೆಂದರೆ ಎಲ್ಲರೊಂದು ಉತ್ಸಾಹಿಗಳಾಗಿದ್ದಾರೆ ಒಂದು. ಮತ್ತು ಮಂದಿರ ಆದ ಕಾರಣ ಒಂದು ಮನೆಯಿಂದ ಕೂಡ ರೆಸ್ಪಾನ್ಸ್ ಒಳ್ಳೆ ಇದೆ. ಒಂದು ಕಲಿಸ್ತಾರೆ. ಭಜನೆ ಕೂಡ ನಾವು ಹೋಗ್ತೇವೆ, ನವರಾತ್ರಿ ಟೈಮಿಗೆಲ್ಲ ಭಜನೆಗೆ ಸಹ ಹೋಗ್ತೇವೆ. ಮತ್ತು ಶನಿವಾರ ಸಂಕ್ರಾಂತಿಗೆ ಭಜನೆ ಕೂಡ ಆಗ್ತದೆ. ಹಾಗೆ ಮನೆಯಿಂದ ಕಲಿಸ್ತಾರೆ, ಭಜನೆಗೆ ಸಹ ಹೋಗಿ, ಚೆಂಡೆಗೆ ಹೋಗಿ ಹಾಗೆ. ಮತ್ತು ನನ್ನ ತಂದೆ ಗುರುಸ್ವಾಮಿ, ಹಾಗೆ ಅವರು ಕೂಡ ಆಶೀರ್ವಾದ. ಇವಾಗ ಪ್ರಾಕ್ಟೀಸ್ ಅಂತ ಹೇಳಿದರೆ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಪ್ರಾಕ್ಟೀಸ್? ಪ್ರಾಕ್ಟೀಸ್ ಪ್ರಾರಂಭದಲ್ಲಿ ಮಾಡ್ತಿದ್ವಿ, ತಿಂಗಳಲ್ಲಿ ಒಮ್ಮೆ ಮಾಡ್ತಿದ್ವಿ. ಮತ್ತು ಪ್ರೋಗ್ರಾಮ್ ಇರುವಾಗ ಕಷ್ಟ. ಹಾಗೆ ಪ್ರಾರಂಭದಲ್ಲಿ ನಾವು 2 ವರ್ಷ ತರಬೇತಿ ನೀಡಿದ್ವಿ. ಒಂದು ಅವರಿಂದ ಕೇರಳದ ಮನಪನಿಕರ್ ಅವರು ಒಂದು ತರಬೇತಿ 2 ವರ್ಷ ತರಬೇತಿ ನೀಡಿದ್ದಾರೆ. ಇವಾಗ ಪ್ರದರ್ಶನ ಕೊಡುವಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೆಚ್ಚು ಗಂಟೆಗಳ ಕಾಲ ಪ್ರದರ್ಶನ ಕೊಟ್ಟಿದ್ದು ಅಂತ ಹೇಳಿದರೆ ಯಾವುದು? ಎಷ್ಟು ಗಂಟೆಗಳ ಕಾಲ? ಒಂದು 5 ಗಂಟೆ 6 ಗಂಟೆಗೆ ಕಂಟಿನ್ಯೂಸ್. ಒಂದು ಬ್ಯಾಂಗ್ಳೂರಲ್ಲೆಲ್ಲ ಕೊಟ್ಟಿದ್ದೇವೆ 5 ಗಂಟೆ. ಮತ್ತು ನೆಕ್ಸ್ಟ್ ಡೇ ಕೂಡ ಹಾಗೆ ನಿರಂತರ ಒಂದು ವಾರ ಹಾಗೆ ಕೊಟ್ಟಿದ್ದೇವೆ ಪ್ರದರ್ಶನ. 5 ಗಂಟೆಗಳ ಕಾಲ ಕೊಡುವಾಗ ಚೇಂಜ್ ಮಾಡ್ತೀರಾ ಇಲ್ಲ ಇದ್ದವರೇ ಇರ್ತಾರಾ ಹೇಗೆ? ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೇವೆ, ಮತ್ತು ಇಲ್ಲಾಂದ್ರೆ ಇದ್ದವರೇ ಇರ್ತಾರೆ. ಹಾಗೆ ಚೇಂಜ್ ತಪ್ಪಿದ್ರೆ ಸ್ವಲ್ಪ ದುಡುಕ್ತೀರಾ, ಬೈತೀರಾ, ಹೇಗೆ ಸರ್? ಇಲ್ಲ, ಹಾಗೆಂತ ಇಲ್ಲ, ಹಾಗೆ ಖುಷಿಯಿಂದ ಎಲ್ಲರೂ ಇದ್ದಾರೆ. ಹಾಗೆ ನಮ್ಮ ಗುರುಗಳು ಸಾಧು ಅಂತ ಹೇಳ್ಬೋದು ಪ್ರತಿಯೊಬ್ಬರು. ಹೌದು. ಓಕೆ ಸರ್, ಮುಂದಿನ ಪ್ಲಾನ್ ಏನು? ಮುಂದಿನ ಮನೆ ಇದೊಂದು ಸಕ್ಸಸ್ ಆದರೆ ಇನ್ನೊಂದು ಹಾಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಿರಂತರ, ಒಂದು ಅಯ್ಯಪ್ಪನ ಆಶೀರ್ವಾದದಿಂದ. ಹಾಗೆ ನಿಮ್ಮ ಊರಿನಲ್ಲಿ 7 ವರ್ಷಗಳಿಂದ ನೀವು ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ, ಎಷ್ಟು ಖುಷಿ ಇದೆ ಅದರ ಬಗ್ಗೆ? ಊರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಜಾತ್ರೆಗೆಲ್ಲ ನಾವು ಮತ್ತು ದನಪೂಜೆಗೆ ಎಲ್ಲ ಸೇವೆ ನೀಡ್ತೇವೆ. ನಮ್ಮ ಗ್ರಾಮದ ದೇವರು ಮಾಲಿಂಗೇಶ್ವರ ದೇವರು, ಅಲ್ಲಿ ಪ್ರದರ್ಶನ ನೀಡ್ತಾ ಬಂದಿದ್ದೇವೆ. ಹಾಗೆ ಊರಿನವರೆಲ್ಲ ಸಹಕಾರ ಒಂದು ನೀಡಿದ್ದಾರೆ, ಒಂದು ಖುಷಿ. ಓಕೆ ಸರ್, ಇವಾಗ ನಿಮ್ಮ ಟೀಮನ್ನು ಅವರ ಊರಿಗೆ ಕೂಡ ಕರಿಬೇಕು ಅಂತ ಹೇಳಿದರೆ ಹೇಗೆ? ಕಾಂಟ್ಯಾಕ್ಟ್ ಇವಾಗ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ತಾ ಹೋಗ್ತಾರೆ. ಮತ್ತು ಕೆಲವು ನಾವು ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಡ್ತೇವೆ. ಒಂದು ಪ್ರೋಗ್ರಾಮಿಗೆ ಹೋದಾಗೆಲ್ಲ ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಡ್ತಾರೆ. ಮತ್ತು ಊರಲ್ಲಿದ್ದವರೆಲ್ಲ ಬೇರೆ ಬೇರೆ ಕಾಂಟ್ಯಾಕ್ಟ್ ಹಾಗೆ ರೆಫರ್ ಮಾಡ್ತಾ ಹಾಗೆ ಒಂದು ಸಿಗ್ತದೆ ಪ್ರೋಗ್ರಾಮ್. ಓಕೆ ಸರ್, ಇವತ್ತು ನಡೆಯುವಂಥ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೀಲಿ. ಮುಂದೆ ಕೂಡ ಹಲವಾರು ಕಡೆಗಳಲ್ಲಿ ಪ್ರದರ್ಶನ ನೀಡುವಂಥ ಭಾಗ್ಯ ನಿಮಗೆ ಬರಲಿ ಅಂತ ನಾವು ಆಶಿಸ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮಣಿಕಂಠ ಸಿಂಗಾರಿ ಮೇಳ ಶ್ರೀರಾಮನಗರ ರೆಂಜ ಈ ತಂಡದ ಯುವಕರ
ಪರಿಶ್ರಮದಿಂದಾಗಿ 7 ವರ್ಷಗಳಿಂದ ಈ ಒಂದು ತಂಡ ಮುನ್ನಡೆತಾ ಇರುವಂಥದ್ದು. 10 ಭಾಗಗಳಲ್ಲಿ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. 3,000ಕ್ಕಿಂತಲೂ ಅಧಿಕ ಕಡೆಗಳಲ್ಲಿ ಪ್ರದರ್ಶನವನ್ನ ನೀಡಿರುವಂಥದ್ದು ಈ ತಂಡದ ಹೆಗ್ಗಳಿಕೆ. ಅದರ ಜೊತೆಗೇನೆ ನಮ್ಮ ಊರಿನಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರಕ್ಕೆ ಕೂಡ ಹೋಗಿ ಅಲ್ಲಿ ಕೂಡ ಪ್ರದರ್ಶನವನ್ನ ಕೊಟ್ಟು ಬೇಷ್ ಅನಿಸಿಕೊಂಡಿರುವಂತಹ ತಂಡ. ಹಾಗಾಗಿ ಈ ತಂಡಕ್ಕೆ ನಿಮ್ಮ ಸಹಕಾರ ಕೂಡ ಬೇಕು. ನಿಮ್ಮ ಊರಿನಲ್ಲಿ ಕೂಡ ಪ್ರದರ್ಶನ ನೀಡಬೇಕು ಅಂತ ಹೇಳಿದ್ರೆ ಪ್ರತಿಭಾನ್ವಿತ ಕಲಾವಿದರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸುಂದರವಾಗಿರುವಂತಹ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಈ ಒಂದು ಮಣಿಕಂಠ ಸಿಂಗಾರಿ ಮೇಳ ತಂಡ ನೀಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರುಗಳಲ್ಲಿ ಸಿಂಗಾರಿ ಮೇಳ ಬೇಕು ಅಂತ ಹೇಳಿದ್ರೆ ಶ್ರೀ ಮಣಿಕಂಠ ಸಿಂಗಾರಿ ಮೇಳವನ್ನ ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೇನೆ ಮಣಿಕಂಠ ಸಿಂಗಾರಿ ಮೇಳದ ಪ್ರತಿಯೊಬ್ಬರಿಗೂ ಕೂಡ ದೇವರ ಆಶೀರ್ವಾದ ಇರಲಿ, ಈ ತಂಡ ಇನ್ನಷ್ಟು ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.